ಉಡುಪಿ ಸರ್ಕಾರಿ ಪದವಿ ಪೂರ್ವ ಮಹಿಳಾ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಆದೇಶ ಬರುವ ತನಕ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಶಾಸಕ ರಘುಪತಿ ಭಟ್ ಮನವಿ ಮಾಡಿದ್ದಾರೆ. ಈ ಕುರಿತು ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸದ್ಯ ಹಿಜಾಬ್ ಪ್ರಕರಣ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂಗಳದಲ್ಲಿ ಇದೆ. ಜಿಲ್ಲೆಯ ಸರ್ಕಾರಿ ಮಹಿಳಾ ಕಾಲೇಜಿನ 6 ಮಂದಿ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ತರಗತಿ ಪ್ರವೇಶಿಸಲು ಹಠ ಹಿಡಿದಿದ್ರು. ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಕಾಲೇಜು ಆಡಳಿತ ಮಂಡಳಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಮೊರೆ ಹೋಗಿತ್ತು. ಮುಂದಿನ ಆದೇಶ ಬರುವ ಕಾಲೇಜಿನಲ್ಲಿ ವಸ್ತ್ರ ಸಂಹಿತೆ ಯಥಾಸ್ಥಿತಿ ಮುಂದುವರಿಸಲು ಇಲಾಖೆ ಆದೇಶ ನೀಡಿದೆ. ಈ ಪ್ರಕ್ರಿಯೆ ಆಗುವವರೆಗೂ ಶೈಕ್ಷಣಿಕ ಹಿತದೃಷ್ಟಿಯಿಂದ ಎಲ್ಲರೂ ಸಮಾನತೆಯಿಂದ ತರಗತಿಗೆ ಹಾಜರಾಗಬೇಕು ಎಂದರು. ಉಡುಪಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇನ್ನು ಯೂನಿಫಾರ್ಮ್ ಮತ್ತು ವಸ್ತ್ರ ಸಂಹಿತೆ ಬಗ್ಗೆ ಒಂದು 6 ವಿದ್ಯಾರ್ಥಿನಿಯರು ತಕರಾರು ಎತ್ತಿದ ಬಗ್ಗೆ ನಾವು ಸರ್ಕಾರಕ್ಕೆ ಯೂನಿಫಾರ್ಮ್ ಬೇಕಾ ಬೇಡವಾ, ನಾವು 1985ನೇ ಇಸ್ವಿಯಿಂದ ಆ ಕಾಲೇಜಲ್ಲಿ ಯೂನಿಫಾರ್ಮ್ ಕಡ್ಡಾಯ ಇದೆ. ಈಗ 6 ಮಕ್ಕಳ ಒಂದು ಆಕ್ಷೇಪಕ್ಕೆ ನಾವು ಕಡ್ಡಾಯವಾಗಿ ಮಾಡಬೇಕಾ ಬೇಡವಾ ಹೇಳುವಂಥ ಸ್ಪಷ್ಟೀಕರಣವನ್ನು ನಾವು ಸರ್ಕಾರಕ್ಕೆ ಬರೆದಿತ್ತು ಕಾಲೇಜ್ ಅಭಿವೃದ್ಧಿ ಸಮಿತಿಯಿಂದ. ಇವತ್ತು ಸರ್ಕಾರ ಈಗಾಗಲೇ ನಮಗೆ ನಿರ್ಣಯವನ್ನು ಮಾಡಿ ಒಂದು ಆದೇಶವನ್ನು ಕಳಿಸಿದೆ. ಈಗಾಗಲೇ ಈ ಒಂದು ಇದರ ಬಗ್ಗೆ ನಿರ್ಣಯಿಸಲು, ವಸ್ತ್ರ ಸಂಹಿತೆ ಮತ್ತು ಯೂನಿಫಾರ್ಮ್ನ ಬಗ್ಗೆ ನಿರ್ಣಯಿಸಲು ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಸರ್ಕಾರ ರಚಿಸ್ತದೆ ಅಂತ ಹೇಳುವಂಥ ನಿರ್ಣಯ ಮಾಡಿ ಆದೇಶ ಆಗಿದೆ. ಅಷ್ಟರವರೆಗೆ ಆ ಸಮಿತಿಯ ನಿರ್ಣಯ ಬಂದು ಸರ್ಕಾರ ವಸ್ತ್ರ ಸಂಹಿತೆ ಮತ್ತು ಯೂನಿಫಾರ್ಮ್ನ ಬಗ್ಗೆ ಒಂದು ನಿರ್ಣಯ ಆಗುವವರೆಗೆ ಉಡುಪಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಯಥಾಸ್ಥಿತಿ ಹಿಂದೆ ಇದ್ದಂತೆ ವಸ್ತ್ರ ಸಂಹಿತೆ ಮತ್ತು ಯೂನಿಫಾರ್ಮನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಸರ್ಕಾರ ಕೊಟ್ಟಿದೆ. ನಾನು ವಿಶೇಷವಾಗಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರಾದಂಥ BC ನಾಗೇಶ್ ಅವರಿಗೆ, ನಮ್ಮ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಸಮಿತಿ ಮಾಡಿದ್ದಕ್ಕೆ ಮತ್ತು ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಿದ್ದಕ್ಕೆ ಒಂದು ಪ್ರಯತ್ನ ಪಟ್ಟದಕ್ಕೆ ನಾನು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಪ್ರಯುಕ್ತ ಇವತ್ತು ನಾವು ಕಾಲೇಜ್ ಅಭಿವೃದ್ಧಿ ಸಮಿತಿಯವರು ಇವತ್ತು ಸಂಜೆ ನನ್ನ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾಲೇಜ್ ಅಭಿವೃದ್ಧಿ ಸಮಿತಿಯವರು ಮತ್ತು ಪೋಷಕರುಗಳಂಥ ಶಿಕ್ಷಣ ಸಮಿತಿ ಅಂತ ನಮ್ಮಲ್ಲಿದೆ, ಆ ಸಮಿತಿ ಸೇರಿಕೊಂಡು 2 ಜಂಟಿಯಾಗಿ ನಾವು ಸಭೆಯನ್ನು ಮಾಡಿ ಮತ್ತೆ ಪುನಃ ಚರ್ಚೆ ಮಾಡಿ ಆ ಪೋಷಕರನ್ನು, ಯಾರು 6 ಜನ ಮಕ್ಕಳು ಏನು ಅಶಿಸ್ತಿಯಿಂದ ನಡ್ಕೊಳ್ತಾ ಇದ್ದಾರೆ, ಆ ಪೋಷಕರನ್ನು ಮನವೊಲಿಸಿ ಅವರನ್ನು ಮತ್ತೆ ಪುನಃ ಕ್ಲಾಸ್ ರೂಮಿಗೆ ತಗೊಂಡು, ಯಾಕಂದರೆ ಸರ್ಕಾರದ ಆದೇಶ ಈಗ ಸ್ಪಷ್ಟವಾಗಿ ಆಗಿದೆ. ಎಕ್ಸಾಮ್ನವರೆಗೆ ಅವರು ಆ ಒಂದು ಸರ್ಕಾರಿ ಆದೇಶ ಮುಂದೆ ತಜ್ಞರ ಸಮಿತಿ, ಉನ್ನತ ಮಟ್ಟದ ತಜ್ಞರ ಸಮಿತಿಯವರು ಏನು ನಿರ್ಧಾರ ಆಗ್ತದೆ ಅಷ್ಟರವರೆಗೆ ಈಗಿದ್ದ ಹಾಗೆ ಈ ಕಾಲೇಜಿನಲ್ಲಿ ಮುಂದುವರಿಸು ಅಂತ ಹೇಳುವಂಥ ನಿಶ್ಚಯ ಆಗಿದೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಮತ್ತು ಈ ವಿವಾದವನ್ನು ಇಲ್ಲೇ ಕೊನೆಗಳಿಸ್ಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ.